ಇವರು ಸುಮಾರು 4,75,000 ಕೀರ್ತನೆಗಳನ್ನು ರಚಿಸಿದ್ದಾರೆ ಎಂಬುದು ಪ್ರತೀತಿ. ಇಂದಿಗೂ 1,000 ಕೀರ್ತನೆಗಳು ಲಭ್ಯವಿದೆ. ದ್ರೋಣಗಿರಿಗೆ ಬಂದಾಯಿತು. ಬಾಯಾರಿಕೆಯಾಗುತ್ತಿದೆಯಲ್ಲ, ಅಲ್ಲೂ ನನ್ನ ಬಾಯಾರಿಕೆ ನೀಗಿಸಲು ಅಡ್ಡಿಪಡಿಸಬೇಡ. ಯಾರು ನೀನು? ನಾನು ಚಾಣಮಾಲಿನಿ. ಚಾಣಮಾಲಿನಿ ಶಾಪಗ್ರಸ್ತಳಾಗಿ ವಿಕಾರ ರೂಪದಲ್ಲಿದ್ದ ನಾನು ನಿನ್ನ ಪಾದ ಸ್ಪರ್ಶದಿಂದ ಶಾಪ ವಿಮುಕ್ತಳಾದೆ. ಧನ್ಯನಾದೆ ಪ್ರಭೋ, ಧನ್ಯನಾದೆ. ಇದೆಂತಹ ಅದ್ಭುತ ಭಾಗ್ಯ ನಮಗೆ ದೊರಕಿದೆ.
ನಿನ್ನಂತಹ ನೂರಾರು ಅಸುರರನ್ನು ಸದೆಬಡಿದ ಗಣಪತಿಯೇ ನಾನು. ಮುಕ್ಕೋಟಿ ದೇವತೆಗಳು ನನ್ನಲ್ಲೇ ಇರುವರು. ದೇವತೆಗಳ ರಕ್ಷಣೆಯೇ ನನ್ನ ಗುರಿ. ಇದೋ ನೋಡು, ನಿನ್ನ ಅಂತ್ಯ ನನ್ನ ಕೈಯಿಂದಲೇ. ನನ್ನ ಶಕ್ತಿ ಸಾಮರ್ಥ್ಯದ ಅರಿವಿಲ್ಲದೆ ಹೀಗೆ ಮಾತನಾಡುತ್ತಿರುವೆ. ದೇವಾನು ದೇವತೆಗಳೇ ನನ್ನನ್ನು ಕಂಡರೆ ಕಂಗಾಲಾಗಿ ದಿಕ್ಕೆಟ್ಟು ಪಲಾಯನಗೈಯುತ್ತಾರೆ. ಚಂದ್ರನಂತೆ ಚರನು, ಪವನನು ನಾನು, ನಿರ್ವಾತನೂ ನಾನು, ಪಂಚಭೂತಾತ್ಮಕ ಷಡ್ವರ್ಗ ಪಾಲಕನೂ ನಾನು, ಸಪ್ತಸಾಗರವು ಅಷ್ಟ ಸಿದ್ಧಿಯೂ ನಾನೇ, ನವಗ್ರಹಗಳ ಪರಿಚಲನೆಯೂ ನಾನೇ, ಆದಿಯೂ ನಾನೇ, ಅಂತ್ಯವೂ ನಾನೇ. पुष्कर पुष्कर दुरित विकारक देहि कटाक्ष वीक्षणं रक्तसिक्तं वर्धखण्डं राक्षस गण परिवेष्टितं भगोन्नादमत्ते भवराजित मानवता मणिभूषितं पाहि मां ಶ್ರೀ ಗಣೇಶೋತ್ಸವ ಸಮಿತಿ ಶ್ರೀ ಮಾಲಿಂಗೇಶ್ವರ ದೇವಳದ
ಆಕರ್ಷಿಸುತ್ತಾಳೆ. ಸಿಂಹವಾಹಿನಿಯಾಗಿ ವೀರವನಿತೆಯಂತೆ ಕದಂಬ ವನದಲ್ಲಿ ಸ್ವೇಚ್ಛೆಯಿಂದ ತಿರುಗಾಡುತ್ತಿದ್ದಾಳೆ. ಶುಂಭನ ಆಜ್ಞೆಯಂತೆ ಶ್ರೀದೇವಿಯನ್ನು ಒಲಿಸಿ ಶುಂಭನೆಡೆಗೆ ಕರೆತರಲು ರಕ್ತಬೀಜಾಸುರನೆಂಬ ಅಪ್ರತಿಮ ದೈತ್ಯ ವೀರ ಬರುತ್ತಿದ್ದಾನೆ.
ಅವತಾರ ಎಂಬ ಮೀನಿನ ರೂಪವನ್ನು ತೆಗೆದುಕೊಂಡು ಸಮುದ್ರದಡಿಯಲ್ಲಿ ಸೋಮಕಾಸುರನೊಂದಿಗೆ ಯುದ್ಧ ನಡೆಸಿ ಅವನನ್ನು ಮಣಿಸಿ ವೇದಗಳನ್ನು ಭದ್ರಪಡಿಸಿದರು ಮತ್ತು ಅವುಗಳನ್ನು ಬ್ರಹ್ಮದೇವರಿಗೆ ಹಿಂದಿರುಗಿಸಿದರು. ಎಲ್ಲ ನೀಚ ರಾಕ್ಷಸನೇ, ವೇದಗಳನ್ನು ಕದ್ದುಕೊಂಡು ಬಂದ ಅಧಮನೇ, ಸಾಗರದೊಳಗಿದ್ದರೆ ಸಿಗಲಾರನೆಂದುಕೊಂಡೆಯ? ಅತಳ ವಿತಳ ಸುತಳ ಪಾತಾಳ ಎಲ್ಲೇ ಹೋದರೂ ನಿನ್ನಂತ ಹೇಯ ವ್ಯಕ್ತಿಗಳನ್ನು ಹುಡುಕಿ ಕೊಲ್ಲದೆ ಬದುಕ ಬಿಡುವೆನೆಂದೆಯ? ಅದನ್ನು ಇಲ್ಲಿಂದಲೇ ಕಳೆದಿರುವುದು. ಯಾವುದು ನಿನ್ನ ಭಾಗದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕಿ ತೀರುತ್ತದೆ. ಯಾವುದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಇಲ್ಲಿಗೇಕೆ ಬಂದೆ? ವೇದಗಳನ್ನು ನನ್ನ ಬಳಿ ಇರಿಸಿಕೊಂಡಿದ್ದೇನೆಂದರೆ ಅದು ನನ್ನ ಸಾಮರ್ಥ್ಯ. ಕೇಳುವುದಕ್ಕೆ ಏಕಶ್ಚಿತ್ ಒಂದು ಮೀನು, ಒಂದು ಮೀನು. ಯಾರಯ್ಯ ನೀನು? ಎಲ್ಲ ಅಹಂಕಾರಿಯೇ, ಸಾಮರ್ಥ್ಯದ ಬಗ್ಗೆ ಮಾತನಾಡುವೆಯಾ? ಕಳ್ಳತನಕ್ಕೆ ಸಾಮರ್ಥ್ಯದ ಲೇಪ ಕೊಡುವ ಮೂರ್ಖ. ನಿನ್ನ ಶಕ್ತಿ ಸಾಮರ್ಥ್ಯ ಎಷ್ಟು ಎನ್ನುವುದನ್ನು ನಾನು ನೋಡುತ್ತೇನೆ. ಮತ್ಸ್ಯವೇ, ನಿನ್ನನ್ನು ತುಂಡು ಮಾಡಿ ನನ್ನ ಉದರದಲ್ಲಿ ತುಂಬಿಸಬಲ್ಲೆ. ನನಗೆ ಸರಿ ಸಮಾನವಾದ ಶೂರತ್ವ ನಿನ್ನಲ್ಲಿದೆಯೋ? ಮಾತನಾಡುವಾಗ ಯೋಚಿಸಿ ಮಾತನಾಡು. ಸುಮ್ಮನೆ ಸಾಯಬೇಡ. ಸಾಮಾನ್ಯ ನೀನೇ. ಸಾಯುವುದಕ್ಕೆ ಬಂದಿಲ್ಲ, ನಿನ್ನನ್ನು ಸಾಯಿಸಲು ಬಂದಿದ್ದೇನೆ. ನಿನ್ನ ಆಟ ಕೋಪ ಕೊನೆಗಾಣಿಸುವುದಕ್ಕೆ ಇದೇ ಸರಿಯಾದ ಸಮಯ. ತೋರಿಸು ನಿನ್ನ ಸಾಮರ್ಥ್ಯ. ರೂಪಕದ ಪರಿಕಲ್ಪನೆ ಮತ್ತು ನಿರ್ಮಾಣ ಹಾಗೂ ನಿರ್ವಹಣೆ ಉತ್ಸವ ಆರ್ಟ್ಸ್ ಪುತ್ತಾಲ್. ಕಥೆ ಮಲ್ಲಿಕಾ ಶೆಟ್ಟಿ ಸಿದ್ಧಕತೆ. ಸಲಹೆ ಮತ್ತು ಸಹಕಾರ ಜೆಇ ಸ್ಪರ್ಶ ಆರ್ಟ್ಸ್ ಕೋಟೆಕಾರ. ಸಂಗೀತ ಸಂಯೋಜನೆ ಹಾಗೂ ಧ್ವನಿ ಮುದ್ರಣ
ಪ್ರಿಯವಾದ ಆಹಾರ ಹಂದಿ ವರಾಹ ದಿನವೊಂದಕ್ಕೆ 100 ಹಂದಿಗಳನ್ನು ತಿನ್ನುವ ಭಾಗ್ಯ ನನ್ನದಾಗಲಿ. ನನಗೆ ಮರಣ ಬರುವುದಿದ್ದರೆ ನನ್ನ ಆಹಾರವಾದ ಹಂದಿಯಿಂದ ಮಾತ್ರ. ಇದೇ ವರವನ್ನು ಕರುಣಿಸು ದೇವ. ತತ್ತರ ಬ್ರಹ್ಮದೇವನವರ ಈ ಹಿರಣ್ಯಾಕ್ಷನಿಗೆ ಇನ್ನು ಮರಣ ಭಯವಿಲ್ಲ. ನಾನು 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 ಚಿರಂಜೀವಿ, ನಾನು ಚಿರಂಜೀವಿ. కురిపించవే కరుణా ಸ್ವರ್ಣದ ಉಯ್ಯಾಲೆಯಲ್ಲಿ ಮಧುರ ಕಂಠದಿಂದ ಹಾಡುತ್ತಾರೆ, ಆಕರ್ಷಿಸುತ್ತಾರೆ. ಸಿಂಹವಾಹಿನಿಯಾಗಿ ವೀರವಂತೆಯಂತೆ ಕದಂಬ ವನದಲ್ಲಿ ಸ್ವೇಚ್ಛೆಯಿಂದ ತಿರುಗಾಡುತ್ತಿದ್ದಾಳೆ. ಶುಂಭನ ಆಜ್ಞೆಯಂತೆ ಶ್ರೀದೇವಿದ್ದಾನೆ. ತ್ರಿಲೋಕನಾಯಕನಾದ ಶುಂಭನನ್ನು ನೀನು ಒಲಿಸು. ನೀನು ತ್ರಿಲೋಕನಾಯಕಿಯಾಗಿ ಹೊನ್ನ ತೇರನ್ನು ಸಿದ್ಧಗೊಳಿಸಿದ್ದೇನೆ. ತಾಯಿಯೇ, ನನ್ನೊಡೆಯ ಶುಂಭನ ಹೃದಯ ಸಾಮ್ರಾಜ್ಞಿ. ಸಾಯುವುದಕ್ಕೆ ಬಂದಿಲ್ಲ, ನಿನ್ನನ್ನು ಸಾಯಿಸಲು ಬಂದಿದ್ದೇನೆ. ನಿನ್ನ ಆಟಾಟೋಪ ಕೊನೆಗಾಣಿಸುವುದಕ್ಕೆ ಇದೇ ಸರಿಯಾದ ಸಮಯ. ಪುರಂದರದಾಸರು ದಾಸ ಸಾಹಿತ್ಯ ಪರಂಪರೆಯವರು. ಇವರು ಸುಮಾರು 4,75,000 ಕೀರ್ತನೆಗಳನ್ನು ರಚಿಸಿದ್ದಾರೆ ಎಂಬುದು ಪ್ರತೀತಿ. ಇಂದಿಗೂ ಅವರ ಕೀರ್ತನೆಗಳಲ್ಲಿ ವೈರಾಗ್ಯ, ಭಕ್ತಿ, ನೀತಿ, ಸಮಾಜ ಸುಧಾರಣೆ, ಸತ್ಯ ಅಸತ್ಯ ಇತ್ಯಾದಿಗಳನ್ನು ಹಾಡಿಕೊಂಡಿದ್ದಾರೆ. ಇಂತಹ ಕೀರ್ತನೆಗಳಿಂದ ಕಲಿತಾರೆ ನಮ್ಮ ತಂಡದ ಸದಸ್ಯರು.
ಗುಂಪಿಗೆ ಬಾಹೋರಂಥವರಾಗಿ ಶ್ರೀರಮಣನ ಸದಾ ಸ್ಮರಿಸುವರಾಗಿ ಗುಂಪಿಗೆ ಬಾಹೋರಂಥವರಾಗಿ ಕರಕರ ಸಂಸಾರ ನೀಡುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ಕರಕರ ಸಂಸಾರ ನೀಡುವರಾಗಿ ಪುರಂದರ ವಿಠಲನ ಸೇವಿಪರಾಗಿ ರಾಗಿ ತಂದೀಯ ಭಿಕ್ಷೆಗೆ ರಾಗಿ ತಂದೀಯ ರಾಗಿ ತಂದೀಯ ಭಿಕ್ಷೆಗೆ ರಾಗಿ ತಂದೀಯ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀಯ ಭಿಕ್ಷೆಗೆ ರಾಗಿ ತಂದೀಯ ರಾಗಿ ತಂದೀಯ ಭಿಕ್ಷೆಗೆ ರಾಗಿ ತಂದೀಯ ಆದುದೆಲ್ಲ ಒಳ್ಳೆಯದಕ್ಕೆ ಈ ದೃಶ್ಯ ರೂಪಕದ ನಿರ್ಮಾಣ ಹಾಗೂ ನಿರ್ವಹಣೆ ವರ್ಣ ಆರ್ಟ್ಸ್ ಕನ್ನಡ.
ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು ಒನ್ ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.